ಇವತ್ತಿನ ವಿಡಿಯೋದಲ್ಲಿ ಬರೀ ಎರಡು ವಸ್ತುಗಳಿಂದ ಕರಾವಳಿ ಕಡೆ ಮಾಡುವಂತಹ ಬಲು ಅಪರೂಪದ ಬಲು ವಿಶೇಷವಾದ ಅಷ್ಟೇ ಆರೋಗ್ಯಕರವಾದಂತಹ ಬಾಳೆ ಎಲೆಯ ಪೇಪರ್ ಥರ ಕಡುಬನ್ನು ತುಂಬಾ ಸುಲಭವಾಗಿ ಹೇಗೆ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೇನೆ. ತಿನ್ನೋದಕ್ಕೆ ಅದ್ಭುತ ರುಚಿ, ಮಾಡೋದಕ್ಕೆ ತುಂಬಾ ಸುಲಭ, ಆರೋಗ್ಯಕ್ಕೆ ತುಂಬಾ ಅಂತಂದರೆ ತುಂಬಾ ಒಳ್ಳೆಯದು. ಒಂದ್ಸರಿ ರೆಸಿಪಿ ನೋಡಿ ಟ್ರೈ ಮಾಡಿ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಸರಿ, ಹಾಗಾದರೆ ಈ ವಿಶೇಷವಾಗಿರುವಂಥ ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಬರೋಣ. ಬಾಳೆ ಎಲೆಯ ಈ ಪೇಪರ್ ಕಡುಬನ್ನು ಮಾಡಲಿಕ್ಕೆ ನಾನು 2 ಲೋಟದಷ್ಟು ಬೆಳ್ತಿಗೆ ಅಕ್ಕಿ ಅಥವಾ ದೋಸೆ ರೈಸ್ ಬೇಕಾದರೂ ತಗೋಬೋದು. ಅದನ್ನ ಒಂದು 6 ಗಂಟೆ ಕಾಲ ನೆನೆ ಹಾಕಿ ಚೆನ್ನಾಗಿ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೇನೆ. ಈ ಲೋಟದಲ್ಲಿ, ದೊಡ್ಡ ಲೋಟದಲ್ಲಿ 2 ಲೋಟದಷ್ಟು ರೈಸ್ ಹಾಕಿದ್ದೇನೆ. ಒಂದು 4-5 ಜನರಿಗೆ ಆರಾಮ್ಸೆ ಬ್ರೇಕ್ಫಾಸ್ಟಿಗೆ ತಿನ್ಬೋದು. ನೀಟಾಗಿ ನೆನೆ ಹಾಕಿದ ಅಕ್ಕಿಯನ್ನು ತೊಳೆದ್ಬಿಟ್ಟು ಒಂದು ಮಿಕ್ಸಿಗೆ ಹಾಕ್ಕೊಳ್ಳಿ. 6 ಗಂಟೆ ಕಾಲ ನೆನೆ ಹಾಕಬೇಕಾಯ್ತಾ. ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ಮತ್ತು ಯಾವ ಲೋಟದಲ್ಲಿ ರೈಸ್ ತಗೊಂಡಿದ್ದೀರೋ ಅದೇ ಲೋಟದಲ್ಲಿ ಅರ್ಧ ಲೋಟದಷ್ಟೇ ನೀರು ಹಾಕಬೇಕು. ಜಾಸ್ತಿ ನೀರು ಹಾಕೋಬಾರ್ದು. ಅರ್ಧ ಲೋಟ ನೀರು ಹಾಕಿ ನೀಟಾಗಿ ಗ್ರೈಂಡ್ ಮಾಡಿಕೊಂಡು ನೋಡಿ, ಈ ಹದಕ್ಕೆ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ಅಂಟಂಟಾಗಿ ಈ ಥರ ಇರಬೇಕು. ಇದಕ್ಕಿಂತ ತೆಳ್ಳಗಾಗಬಾರ್ದು, ತುಂಬ ಗಟ್ಟಿ ಕೂಡ ಆಗೋದು ಬೇಡ. ಹಾಗೆಯೇ ತುಂಬ ತರಿ ಕೂಡ ಬೇಡ. ದೋಸೆ ಹಿಟ್ಟಿನ ಥರ ತುಂಬ ನೈಸಾಗಿ ಗ್ರೈಂಡ್ ಮಾಡೋದು ಬೇಡ. ಮೀಡಿಯಮ್ ಹದಕ್ಕೆ ರೆಡಿ ಮಾಡ್ಕೊಳ್ಳಿ. ಇದು ಪರ್ಫೆಕ್ಟಾಗಿದೆ. ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಇಷ್ಟೇ: ಅಕ್ಕಿ ಮತ್ತು ಉಪ್ಪು, ನೀರು ಅಷ್ಟೇ, ಬೇರೆ ಏನೂ ಇಲ್ಲ. ಇವಾಗ ನಾವು ಬಾಳೆ ಎಲೆನ ರೆಡಿ ಮಾಡ್ಕೋಬೇಕು. ನಾನು ಬಾಳೆ ಗಿಡದಿಂದ ಕುಯ್ದಂತಹ ಬಾಳೆ ಎಲೆನ ದೊಡ್ಡದಾಗೇ ಇದೆ ಇದನ್ನ ನೀಟಾಗಿ ತೊಳೆದ್ಬಿಟ್ಟು ಒಂದು ಒದ್ದೆ ಬಟ್ಟೆ ಅಥವಾ ಟಿಶ್ಯೂ ಪೇಪರಿಂದ ನೀಟಾಗಿ ಒರೆಸ್ಕೊಳ್ಳಿ, ಆಯಿತಾ. ಯಾಕಂತಂದರೆ ಬಾಳೆ ಎಲೆಯಲ್ಲಿ ಧೂಳೇನಾದರೂ ಇದ್ದರೆ ಅದು ಕ್ಲೀನ್ ಆಗಬೇಕು. ಅದಾದ ನಂತರ ನಾವು ಈ ಬಾಳೆ ಎಲೆನ ಸ್ವಲ್ಪ ಬಾಡಿಸ್ಕೋಬೇಕು. ಸ್ಟವ್ ಆನ್ ಮಾಡಿಕೊಂಡು ಮೀಡಿಯಮ್ ಉರಿ ಇಟ್ಕೊಂಡು ಫುಲ್ ಎಲೆನ ಮೇಲ್ಗಡೆ ಈ ಥರ ಇಟ್ಕೊಂಡು ಎರಡೂ ಕಡೆಯಿಂದ ಬಾಡಿಸ್ಕೊಳ್ಳಿ. ಯಾಕಂತಂದರೆ ನಾವು ಕಡುಬು ಫೋಲ್ಡ್ ಮಾಡುವಾಗ ಬಾಳೆ ಎಲೆ ಹರಿಯುತ್ತಲ್ವ, ಅದಕ್ಕೆ ನೀಟಾಗಿ ಕೇರ್ಫುಲ್ಲಾಗಿ ಈ ಥರ ಬಾಡಿಸ್ಕೊಂಡು ಈಗ ಇದನ್ನ ನೋಡಿ ಸೈಡಿಂದ ಈ ಥರ ಹರಿದ್ಕೊಂಡು ನೋಡಿ ಈ ಥರ ಹರಿದ್ಕೋಬೇಕು. ಯಾಕಂತಂದ್ರೆ ದಂಟು ಇರುತ್ತಲ್ವ, ದಂಟು ಪೂರ್ತಿ ಇರಬಾರ್ದು. ದಂಟು ಇದ್ರೆ ಏನಾಗುತ್ತೆ, ಕಡುಬು ಫೋಲ್ಡ್ ಮಾಡೋಕ್ಕಾಗಲ್ಲ. ನೀವು ಕೈಯಿಂದ ಬೇಕಾದರೂ ಹರ್ಕೋಬೋದು ಅಥವಾ ಈ ಥರ ಚಾಕುವಿನಿಂದ ಕೂಡ ಈ ಥರ ರೆಡಿ ಮಾಡ್ಕೊಂಡು ಇಟ್ಕೋಬೋದು. ಇದು ಎಲೆ ತುಂಬ ಉದ್ದ ಇದೆ, ನಿಮಗೆ ಬೇಕಾದರೆ ಇಷ್ಟಾದರೂ ಇಟ್ಕೊಳ್ಳಿ, ಇಲ್ಲದಿದ್ದರೆ ಅರ್ಧ ಕಟ್ ಮಾಡ್ಬೋದು. ತುಂಬ ಎಲೆ ಉದ್ದ ಇದ್ದರೆ ಅರ್ಧ ಕಟ್ ಮಾಡ್ಕೊಳ್ಳಿ. ಇದು ಅಂದಾಜಾಗಿದೆ, ಕರೆಕ್ಟಾಗಿದೆ. ಇವಾಗ ಈ ಎಲೆಗೆ ಸ್ವಲ್ಪನೇ ಕೈಯಲ್ಲಿ ಒಂಚೂರು ಕೋಕೋನಟ್ ಆಯಿಲನ್ನು ಸವರ್ಕೊಳ್ಳಿ, ಅಥವಾ ಬೇರೆ ಯಾವುದಾದ್ರೂ ಕುಕ್ಕಿಂಗ್ ಆಯಿಲ್, ತುಪ್ಪ ಬೇಕಾದರೂ ಸವರ್ಕೋಬೋದು, ಆಯಿತಾ. ಯಾಕಂತಂದರೆ ಕಡುಬು ನಮಗೆ ಮಾಡಿದ ನಂತರ ಅದನ್ನ ಎಬ್ಬಿಸಲಿಕ್ಕೆ ಈಸಿಯಾಗಿರುತ್ತೆ. ಇವಾಗ ಕೈಯಲ್ಲಿ ಸ್ವಲ್ಪ ಹಿಟ್ಟನ್ನು ತಗೊಂಡು ಈ ಥರ ಎಲೆ ತುದಿಯಲ್ಲಿ ಹಾಕ್ಕೊಂಡು ನೋಡಿ ಈ ಥರ ಇದನ್ನ ಸ್ಪ್ರೆಡ್ ಮಾಡ್ತಾ ಬರಬೇಕು ಕೈಯಲ್ಲಿ. ನೋಡಿ, ನಾವು ರೊಟ್ಟಿನೆಲ್ಲ ಇದು ಮಾಡ್ಕೊತೀಲ್ವ, ಆ ಥರ ಈ ಥರ ಸ್ಪ್ರೆಡ್ ಮಾಡ್ಕೊಂಡು ಬರಬೇಕು ಫುಲ್ ಎಲೆಗೆ. ಒಂದು ನೆನ್ಪಿಟ್ಕೊಳ್ಳಿ, ಸೈಡಲ್ಲಿ ಜಾಗ ಬಿಡಿ, ಆಯಿತಾ. ಸೈಡಲ್ಲಿ ಗ್ಯಾಪ್ ಇರಬೇಕು, ಇಲ್ದಿದ್ರೆ ಏನಾಗುತ್ತೆ, ಹಿಟ್ಟು ಹೊರಗಡೆ ಬರುತ್ತೆ. ಇವಾಗ ನಾವು ಚಾಪೆನ ಮಡಚುತ್ತೀವಿ ಅಲ್ವಾ, ಅದೇ ಥರ ಇದನ್ನ ಫೋಲ್ಡ್ ಮಾಡ್ಕೊಂಡು ಬರಬೇಕು. ಅದಕ್ಕೆ ಊರ ಕಡೆ ಇದನ್ನ ಪಜೆ ಮಡಪೆಲೆ ಅಂತ ಹೇಳ್ತಾರೆ. ಪಜೆ ಅಂತಂದರೆ ಚಾಪೆನ ಮಡಚೋ ಥರ ಮಾಡೋದ್ರಿಂದ ಈ ತಿಂಡಿಗೆ ಪಜೆ ಮಡಪೆಲೆ ಅಂತ ಕೂಡ ತುಳುವಿನಲ್ಲಿ ಹೇಳ್ತಾರೆ. ನೋಡಿ, ಈ ಥರ ರೆಡಿ ಮಾಡಿಟ್ಕೊಳ್ಳಿ. ಎಲ್ಲ ಕಡುಬನ್ನು ನಾನು ಈ ಥರ ರೆಡಿ ಮಾಡ್ಕೊಂಡಿಟ್ಟಿದ್ದೇನೆ. ಸ್ಟವ್ ಮೇಲೆ ಸ್ಟೀಮಿಂಗ್ ಪಾತ್ರೆ ಇಡಿ. ಸ್ಟೀಮ್ ಮಾಡುವಂಥ ಪಾತ್ರೆ ಇರುತ್ತಲ್ಲ, ನಾನು ಊರ ಕಡೆ ತೊಂದರು ಅಂತ ಹೇಳ್ತಾರೆ, ಅದರಲ್ಲಿ ನೀರನ್ನು ಕಾಯಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಇವಾಗ ಈ ಕಡುಬನ್ನು ಈ ಥರ ಇಟ್ಬಿಟ್ಟು ನಾವು ಹಬೆಯಲ್ಲಿ ಬೇಯಿಸಬೇಕು. ನೀವು ಸ್ಟೀಮ್ ಮಾಡುವಂಥ ಬೇರೆ ಯಾವುದು ಪಾತ್ರೆ ಬೇಕಾದರೂ ಯೂಸ್ ಮಾಡ್ಬೋದು, ಇಡ್ಲಿ ಮಾಡುವಂಥದ್ದು. ಸ್ಟೀಮಲ್ಲಿ ಇಟ್ಬಿಟ್ಟು ಒಂದು 15 ನಿಮಿಷ ಹೈ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ. ಕಡುಬಾಗಿರೋದ್ರಿಂದ ಉರಿ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ, ಸ್ವಲ್ಪ ಜಾಸ್ತಿ ಟೈಮ್ ತಗೊಳ್ಳುತ್ತೆ ಬೇಯೋಕ್ಕೆ. 15 ನಿಮಿಷ ಆದ ನಂತರ ಬಂದ್ ಮಾಡಿ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಡಿ. ತುಂಬ ತಣ್ಣಗಾಗೋದು ಬೇಡ. ತುಂಬ ತಣ್ಣಗಾದ ನಂತರ ಚೂರು ಗಟ್ಟಿ ಆಗುತ್ತೆ. ಅದರಿಂದ ಹದ ಬಿಸಿ ಇರುವಾಗ ಇದನ್ನ ತೆಗೆದುಬಿಡಿ. ನೋಡಿ, ಎಳೆಯಿಂದ ಎಷ್ಟು ನೀಟಾಗಿ ಎಬ್ಬಿಸೋಕ್ಕೆ ಬರ್ತಾ ಇದೆ ಅಂತ. ಹಾಗೆಯೇ ಈ ಬಾಳೆ ಎಲೆನ ಬಿಡಿಸ್ಕೊಂಡು ಹೋಗಿ ಈ ಕಡುಬು ಇದೆಯಲ್ಲ ಅದನ್ನ ನೀಟಾಗಿ ಪೇಪರ್ ಥರ ನೋಡಿ ತೆಗಿಬೋದು, ಬಿಡಿಸ್ಕೊಂಡು ತೆಗಿಬೋದು. ಎಷ್ಟು ನಿಮಗೆ ನೋಡಿದರೆ ಗೊತ್ತಾಗುತ್ತೆ ಎಷ್ಟು ತೆಳ್ಳಗೆ, ಎಷ್ಟು ಮೆತ್ತಗೆ, ಎಷ್ಟು ಸಾಫ್ಟಾಗಿ ಬಂದಿದೆ ಅಂತಂದ್ಬಿಟ್ಟು. ಏನಿಲ್ಲ, ಸಖತ್ ಚೆನ್ನಾಗಿರುತ್ತೆ ಈ ಕಡುಬು. ಇದನ್ನ ನಾವು ಕಾಯಿ ತುರಿ ಹಾಕಿ ಮಾಡಿರುವಂಥ ನೀರು ಚಟ್ನಿಯಲ್ಲಿ ತಿನ್ನೋಕ್ಕೂ ಸೂಪರ್ ಆಗಿರುತ್ತೆ. ಹಾಗೆಯೇ ಯಾವುದಾದ್ರೂ ಕೂರ್ಮ ಅಥವಾ ಗ್ರೇವಿ ಇರುತ್ತಲ್ವ ನಾನ್ ವೆಜ್ದು, ಅದರಲ್ಲಿ ಕೂಡ
ಸಖತ್ತಂದರೆ ಸಖತ್ತಾಗಿರುತ್ತೆ. ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು, ಮಾಡೋದಕ್ಕೆ ಕೂಡ ತುಂಬಾ ಸುಲಭ. ಒಂದ್ಸರಿ ಈ ರೆಸಿಪಿನ ಟ್ರೈ ಮಾಡಿ, ಮರೆಯದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನೀವು ಮಾತ್ರ ನೋಡೋದಲ್ಲ, ಬೇರೆಯವರಿಗೆ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.